ನಗರ ಹೊರವಲಯದ ಉಳ್ಳಾಲದ ಸೋಮೇಶ್ವರದಲ್ಲಿ ನಡೆದಂತಹ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಿಸಿ ಮೂವರು ವಿದ್ಯಾರ್ಥಿನಿಯರ ಪೋಷಕರನ್ನ ಠಾಣೆಗೆ ಕರೆಸಿ ವಾಸ್ತವ ವಿಚಾರವನ್ನ ತಿಳಿದುಕೊಳ್ಳಬೇಕಾಗಿದೆ. ಹಿಂದೂ ಕಾರ್ಯಕರ್ತರಿಗೆ ಘಟನೆ ಬಗ್ಗೆ ಕಿರುಕುಳ ನೀಡುವುದು, ಠಾಣೆಗೆ ಕರೆಸುವುದು ಮಾಡಬಾರದು ಎಂದು ಹಿಂದೂ ಮುಖಂಡ ಅರುಣ್ ಪುತ್ತಿಲ ಹೇಳಿದ್ದಾರೆ. ಸೋಮೇಶ್ವರದಲ್ಲಿ ನಡೆದ ಪ್ರಕರಣದಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನ ವಿಚಾರವಾಗಿ ಉಳ್ಳಾಲ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಠಾಣಾಧಿಕಾರಿಗಳ ಜೊತೆಗೆ ಮಾತನಾಡಿದರು. ಈ ಪ್ರಕರಣದ ಬಗ್ಗೆ ಯಾವ ರೀತಿ ತನಿಖೆಯಾಗಿದೆ ಎಂಬುದನ್ನು ತಿಳಿಯಲು ಠಾಣೆಗೆ ಭೇಟಿ ಕೊಟ್ಟಿದ್ದೇನೆ. ಪ್ರಕರಣದಲ್ಲಿ ಪಾರದರ್ಶಕವಾದ ತನಿಖೆ ಆಗಬೇಕಾಗಿದೆ ಎಂದು ಒತ್ತಾಯಿಸಿದ್ದೇನೆ. ಮೂವರು ವಿದ್ಯಾರ್ಥಿನಿಯರು ಹಾಗೂ ಪೋಷಕರನ್ನ ಕರೆದು ವಾಸ್ತವ ವಿಚಾರ ತಿಳಿದುಕೊಳ್ಳಬೇಕು. ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸ್ ಗಸ್ತು, ಸಿಸಿಟಿವಿ ಅಳವಡಿಸಬೇಕು ಎಂದರು. ಪ್ರಕರಣದಲ್ಲಿ ಒಬ್ಬಳಿಗೆ ಹುಡುಗನ ಪರಿಚಯವಿದ್ದು ಇನ್ನಿಬ್ಬರನ್ನ ಆತ ಕೇರಳದಿಂದ ತರಿಸಿ ಮತಾಂತರಗೊಳಿಸುವಂತಹ ಜಿಹಾದಿ ಕೃತ್ಯದ ಭಾಗವಾಗಿದೆ. ಪ್ರಕರಣದಲ್ಲಿ ಹಿಂದೂ ಕಾರ್ಯಕರ್ತರ ಮೊಬೈಲ್ ಅನ್ನು ವಾಪಸ್ಸು ನೀಡಲು ಸೂಚಿಸಲಾಗಿದೆ. ಮುಂದೆ ಇಂತಹ ಘಟನೆ ನಡೆಯಲು ಅವಕಾಶ ಮಾಡಿಕೊಡಬಾರದು. ಎಲ್ಲರೂ ಸಾಮಾಜಿಕ ಬದ್ಧತೆಯೊಂದಿಗೆ ವರ್ತಿಸಿ ಇಂತಹ ಘಟನೆಗಳು ನಡೆದಾಗ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡುವ ಕೆಲಸವನ್ನ ಮಾಡಬೇಕು ಎಂದರು. ಈ ಸಂದರ್ಭ ಕೆಆರ್ ಶೆಟ್ಟಿ ಅಡ್ಯಾರ್ ಪದವು, ಶಿವಾನಂದ ವಿಟ್ಲ, ಅಶ್ವಿನ್ ಕೊಲ್ಯ, ಅರುಣ್ ಗಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಮೊನ್ನೆ ಉಳ್ಳಾಲದಲ್ಲಿ ನಡೆದಿರತಕ್ಕಂಥ ಘಟನೆಯ ಬಗ್ಗೆ ಸಮಗ್ರ ವರದಿಯನ್ನು ಪೊಲೀಸ್ ಇಲಾಖಾ ಇನ್ಸ್ಪೆಕ್ಟರ್ ಬಳಿ ಬಂದು ನಾವು ಏನು ಘಟನೆ ಯಾವ ರೀತಿಯಾಗಿ ತನಿಖೆ ಆಗಿದೆ ಅನ್ನುವುದನ್ನು ಮಾತುಕತೆ ಮಾಡಿದ್ದೇವೆ. ಒಂದಷ್ಟು ನಮ್ಮೆಲ್ಲರ ಆಗ್ರಹ ಇರುವಂಥದ್ದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಯಾರು ಮೊನ್ನೆಯ ಘಟನೆಯಲ್ಲಿ ಯಾರು ಆ 3 ಸ್ಟೂಡೆಂಟ್ಸ್ ಇದ್ದಾರ ಅವರ ಪೋಷಕರನ್ನು ಕರೆದು ವಾಸ್ತವಿಕ ವಿಚಾರ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆಯದಂಥ ರೀತಿಯಲ್ಲಿ ಪೊಲೀಸ್ ಗಸ್ತನ್ನು ಅಲ್ಲಿ ಹಾಕಬೇಕು ಮತ್ತು CCTV ಅಳವಡಿಕೆ ಅಂತ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂಥ ಯೋಜನೆಯಡಿ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಈ ಘಟನೆಯ ಸತ್ಯಾಂಶ ಒಂದಷ್ಟು ದಿವಸಗಳಲ್ಲಿ ಖಂಡಿತ ಹೊರಬರುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಈಗ ಯೋಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರ ಒಬ್ಬಳಿಗೆ ಹುಡುಗ ಪರಿಚಯ ಇದ್ದು ಇನ್ನಿಬ್ಬರು ಹುಡುಗರನ್ನು ಕೇರಳದಿಂದ ತರಿಸಿ ಹುಡುಗಿಯರನ್ನು ಮತಾಂತರ ಮಾಡತಕ್ಕಂಥ ಜಿಹಾದಿನ ಹೆಸರಿನಲ್ಲಿ ಒಂದಷ್ಟು ಆ ವಿಚಾರಗಳ ನಡುವೆ ಈ ಘಟನೆ ನಡೆದಿದೆ ಅನ್ನುವಂಥ ವ್ಯವಸ್ಥೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ಈ ತನಿಖೆಯನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ.